ಹರೇಕಳ ಜಬ್ಬ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಡ್ ಕುಡ್ಲರ್ದು ದಮ್ಮಾಮಗ್ ಹಿದಾಯ ಫೌಂಡೇಶನ್ ಜುಬ್ಬೈಲ್ ಘಟಕದ ವತಿರ್ದು ಆಪುನ ಕಾರ್ಯಕ್ರಮಡ್ ಭಾಗವಹಿಸರೆ ಪ್ರಯಾಣ ಮಂತೊಂದಿತ್ತರ. ಈ ಪೊರ್ತು ಅರೆನು ಗುರುತಿಸಾಯಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದ ಸಿಬ್ಬಂದಿ ವಿಮಾನದ ಕ್ಯಾಪ್ಟನ್ ಗಮನಗ ಕಂತರ. ಕ್ಯಾಪ್ಟನ್ ವಿಮಾನಡ್ ಇಪ್ಪುನ ಪ್ರಯಾಣಿಕರಿಗೆ ಹಾಜಬ್ಬರನ್ನು ಗುರ್ತಮಂತದ್ದು ಶಿಕ್ಷಣ ರಂಗಡ್ ಅಪೂರ್ವ ಸೇವೆ ಕೊರ್ದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಪ್ಪ ನಮ್ಮ ವಿಮಾನಡ್ ಪ್ರಯಾಣ ಮಂತೊಂದಿಪ್ಪು ನಾವು ಎಂಕ್ಲೆಗ್ ಮಸ್ತ್ ಖುಷಿ ಕೊಡ್ತುಂಡು. ಅರೆಗ್ ಮನಸ್ದಿಂಜಿ ಸೊಲ್ಮೆಲು ಬಂದು ಪಂಡರ. ಪ್ರೇರಣಾ ಭಾಷಣಗಾರ ರಫೀಕ್ ಮಾಸ್ಟರ್ ಮಂಗಳೂರು ಬೊಕ ಉದ್ಯಮಿ ಫಾರೂಕ್ ಕನ್ಯಾನ ಪೋರ್ಟ್ವೇ ಈ ಪೊರ್ತುಡು ಹಾಜಬ್ಬರನ ಒಟ್ಟಿಗೆ ಇತ್ತರ. And for those of you who are curious about knowing about little details about him, Padma Shri Harikala Hajappa started off as a small-time orange vendor, but his big heart and zeal to do a lot of good for the society ensured that he established a school in Harikala with his own money and efforts. It's placed about 30 minutes from Mangaluru, and for his contribution to the society, the government identified and honored him with the Padma Shri Award in the year 2021. It's a great honor to fly you, sir. And may God bless you with a long and healthy life. Continue with your good work and keep inspiring people like us.